ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಅಂಚೆ ನೌಕರರ ಮುಷ್ಕರ ಇವತ್ತು 7ನೇ ದಿನಕ್ಕೆ ಕಾಲಿಡ್ತಾ ಇರುವಂತದ್ದು. 10ನೇ ತಾರೀಕಿನಂದು ಇವರೆಲ್ಲರೂ ಬಿಸಿಲಲ್ಲಿ ನಿಂತು ತಮ್ಮ ವಿರುದ್ಧ ಆಗ್ತಾ ಇರತಕ್ಕಂತ ಒಂದಷ್ಟು ಅನ್ಯಾಯಗಳ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಬಹಳ ಪ್ರಮುಖವಾಗಿ ಎಲ್ಲ ಕೇಂದ್ರ ಸರ್ಕಾರದ ನೌಕರರಿಗೆ ಕೊಡುವಂತ ಒಂದಷ್ಟು ಸೌಲಭ್ಯಗಳನ್ನು ನಮಗೂ ಕೂಡ ಕೊಡಿ, ನಾವು ಕೂಡ ಈ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಜನರಿಗೆ ಬೇಕಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಬೇಡಿಕೆಯನ್ನು ಅವರು ಇಡ್ತಾ ಇದ್ರು. ಬಹಳ ಪ್ರಮುಖವಾಗಿ ಅವರೊಂದಿಗೆ ಆಗತಕ್ಕಂಥ ಅನ್ಯಾಯಗಳ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು. ಕೇಂದ್ರ ಸರ್ಕಾರದ ನೌಕರರು ಇವರು ಹೇಳಿ ಕೇಳಿ, ಆದರೆ ಇವರು ಕೇಂದ್ರ ಸರ್ಕಾರದ ನೌಕರರಾದರೂ ಕೂಡ ಸಂಬಳ ಅನ್ನುವಂಥದ್ದು 5,000ದಿಂದ 8,000ದವರೆಗೆ ಮಾತ್ರ. ಹಾಗಾಗಿ ಇವರಿಗೆ ಇವತ್ತಿನವರೆಗೆ BPL ಕಾರ್ಡಿನಲ್ಲಿ ಇವರ ಹೆಸರು ಇರುವುದಿಲ್ಲ. ಗ್ರಾಮೀಣ ಅಂಚೆ ಸೇವಕ ಮತ್ತು ಇಲಾಖೆ ನೌಕರರೆಂಬ ಭೇದ ಭಾವವನ್ನು ಮಾಡಿ ಇವರಿಗೆ ಸಂಬಳವನ್ನು ಕಡಿಮೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇವರು ಹಾಕತಕ್ಕಂಥ ಕಾಕಿ ಬಟ್ಟೆಯನ್ನು ಕೂಡ ಇವರೇ ಅವರ ಹಣದಿಂದಲೇ ಹೊಲಿಸಿಕೊಳ್ಳಬೇಕಾದಂಥ ದೈನ್ಯ ಪರಿಸ್ಥಿತಿ ಇರುವಂಥದ್ದು. ಅವರ ಕಚೇರಿಯ ಅಥವಾ ಏನು ಆಫೀಸ್ ಅಲ್ಲಲ್ಲಿ ಹಳ್ಳಿಗಳಲ್ಲಿದೆ ಅದರ ಬಾಡಿಗೆಯನ್ನು ಕೂಡ ಅವರ ಸಂಬಳದಲ್ಲೇ ಕೊಡುವಂಥ ದುಸ್ಥಿತಿ ಇರುವಂಥದ್ದು. ಹೀಗೆ ಹಲವಾರು ಅನ್ಯಾಯಗಳು ಅವರ ವಿರುದ್ಧ ನಡೀತಾ ಇದೆ ಅಂತ ಹೇಳಿ ಅವರು ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. 7 ದಿನದಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದ್ರು ಕೂಡ ಸರಿಯಾದ ಸ್ಪಂದನೆ ಅವರ ಹೋರಾಟಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಒಬ್ರು ಕರೆಯನ್ನ ಮಾಡಿದ್ದಾರೆ, ಕರೆಯನ್ನ ಸ್ವೀಕರಿಸಬೇಕು. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇಗೆ? ಬ್ರಹ್ಮಾವರ ಸರ್, ವಾಸುದೇವ ಆಚಾರ್ ಅವರು ಹೇಳಿ, ಏನ್ ಅನಿಸ್ತಾ ಇದೆ ಅಂಚೆ ನೌಕರರ ಪ್ರತಿಭಟನೆಯನ್ನು ಕಂಡಾಗ? ಅಂಚೆ ನೌಕರನ ಭಾರಿ ವರ್ಷದಿಂದ ಅಂದ್ರೆ ದೀರ್ಘಕಾಲದ ಅವರ ಸೇವೆ ನಮ್ಗೆ ಹೌದು ಆಗ್ತಾ ಉಂಟು. ಹೌದು ಹೌದು, ಅವರಿಗೆ ನಮ್ಮ ಬೆಂಬಲ ಸರ್. ಓಕೆ, ಧನ್ಯವಾದಗಳು ವಾಸುದೇವ ಆಚಾರ್ಯ, ಧನ್ಯವಾದಗಳು. ಸರ್ ನಮಸ್ತೆ. ಓಕೆ ಓಕೆ, ನಮಸ್ತೆ. ಅವರು ಹೇಳ್ತಾ ಇದ್ರು, ಅಂದ್ರೆ ರೈಲ್ವೆ ಮತ್ತು ಅಂಚೆ ಇದೆರಡು ಕೂಡ ಬ್ರಿಟಿಷರು ಈ ದೇಶಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆಗಳು ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ದೇಶವನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ಮಾಡುವಂತ ವ್ಯವಸ್ಥೆ ಒಂದು ಅಂಚೆ ಇಲಾಖೆಯಿಂದ ಆಗಿರುವಂತದ್ದು, ಮತ್ತೊಂದು ರೈಲ್ವೆ ಇಲಾಖೆ. ಇವತ್ತಿಗೂ ಕೂಡ ಸರ್ಕಾರದ ಅತ್ಯಂತ ನಂಬಿಕಸ್ಥ ಇಲಾಖೆ ಯಾವುದು ಕೇಳಿದ್ರೆ ಅದು ಅಂಚೆ ಇಲಾಖೆ. ಹಲವಾರು ಜನ ಅದರಲ್ಲಿ ದುಡ್ಡಿಡೋದಕ್ಕೆ ಎಲ್ಲೂ ಹೆದರೋದಿಲ್ಲ. ಇವತ್ತಿಗೂ ಕೂಡ ತುಂಬಾ ಹಣ ಇದೆ. ನನಗನಿಸ್ತಾ ಇದೆ ಅಂಚೆ ಇಲಾಖೆ ಇವತ್ತು ಅಪ್ರಸ್ತುತ ಆಗ್ತಾ ಇದೆಯೋ. ಯಾರು ಕೂಡ ಇವತ್ತು ಇಮೇಲ್ಗಳು ಅಥವಾ ಈ ಆಧುನಿಕ ತಂತ್ರಜ್ಞಾನಗಳ ಭರಾಟೆಯಲ್ಲಿ ಅಂಚೆ ಇಲಾಖೆಗೆ ಯಾವುದೇ ಮಹತ್ವ ಇಲ್ಲ, ಹಾಗಾಗಿ ನಿಮ್ಮ ಯಾವುದೇ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸ್ತಾ ಇಲ್ಲ, ಇದನ್ನ ಎಲ್ಲೋ ಒಂದು ಕಡೆಯಲ್ಲಿ ಕತ್ತಿಸುವಂತ ಪ್ರಯತ್ನ ಆಗ್ತಾ ಇದೆಯಾ ಈ ಇಲಾಖೆಯದ್ದು? ಇಲ್ಲ, ಇದನ್ನ ಏನಂತ ಹೇಳಿದ್ರೆ ಸರ್, ಇವಾಗ ನಾನು ನೀನು ಕ್ಷೇಮ ಅನ್ನುವಂತ ಪತ್ರಗಳು ಈ ನಿಮ್ಮ ಮೊಬೈಲ್ಗಳು ಇದೆಲ್ಲ ಮೇಲಾಗಿ ತಿಳಿಸುವುದೇನಂದ್ರೆ ಬಿಟ್ರೆ ಬೇರೆ ಎಲ್ಲಾ ವ್ಯವಹಾರಗಳ ಪತ್ರಗಳು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಅವರುಗಳ ಲೆಟರ್ಸ್ಗಳು, ಯಾಕಂದ್ರೆ ಶೇರ್ಗಳು, LIC ನೋಟಿಸ್ಗಳು, ಬ್ಯಾಂಕಿಂಗ್ಗಳು. ಯಾಕಂದ್ರೆ ಬ್ಯಾಂಕಿಂಗ್ ವ್ಯವಹಾರಗಳು ತುಂಬಾ ಇರ್ತದೆ ಹಳ್ಳಿಗಳಲ್ಲಿ. ಯಾಕಂದ್ರೆ ಅವನು ಬಂದು ಸಿಟಿಯಲ್ಲಿ ವ್ಯಾಪಾರ ಮಾಡ್ತಾನೆ ಅಥವಾ ಸಾಲ ತೆಗಿತಾನೆ. ಕಾಪಿಗಳು ಇಂಟರ್ನೆಟ್ ನಲ್ಲಿ ಓಡಾಡಬಹುದು, ಆದ್ರೆ ಹಾರ್ಡ್ ಕಾಪಿಗಳನ್ನು ನಾವೇ ಕೊಡಬೇಕಾಗ್ತದೆ. ಈಗ ಒಂದು 25 ರೀತಿಯ ಒಂದು ಪೇಪರ್ಗಳು, ಮ್ಯಾಗಝಿನ್ಗಳು ಬರ್ತವೆ. ಅವುಗಳೆಲ್ಲವನ್ನು ನಾವೇ ಮನೆಗೆ ತಗೊಂಡು ಲಾಯರ್ ನೋಟಿಸ್ಗಳು ಯಾವುದೇ ಕೂಡ ನಾವು ಮನೆಗೆ ನಿಸ್ವಾರ್ಥವಾಗಿದೆ ಅಷ್ಟು ಕೂಡ ಪೆಂಡಿಂಗ್ ಆಗ್ತಾ ಇದೆ. ಇದಕ್ಕೆ ಜವಾಬ್ದಾರರು ಸರ್ಕಾರವೇ ಹೊರತು ನಾವಲ್ಲ. ಯಾಕಂತ ಹೇಳಿದ್ರೆ ನಾವು ಜನರನ್ನು ಕೇಳ್ತಾ ಇದ್ದೇವೆ. ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರಿಗೆ? ಎಸ್, ಹೇಳಿ, ಏನ್ ಅನಿಸ್ತಾ ಇದೆ? ಅಂಚೆ ಇಲಾಖೆ ಮುಷ್ಕರ 7 ದಿನದಿಂದ ನಡೀತಾ ಇದೆ, ಬಹಳಷ್ಟು ಜನ ಪರಿತಪಿಸ್ತಾ ಇದ್ದಾರೆ, ಆದ್ರೆ ಸರ್ಕಾರ ಇವರ ಕರೆಗೆ ಏನು ಹೋಗೊಡ್ತಾ ಇಲ್ಲ. ತಮ್ಮ ಅನಿಸಿಕೆ ಏನು ಈ ಬಗ್ಗೆ? ನಾನು ಕೂಡ ಅಂಚೆ ಪಾಲಕನೇ. ನಮ್ಗೆ ಇಲ್ಲಿಗ ಸಂಬಳ ಸಾಕಾಗ್ತಿಲ್ಲ. ಯಾಕಂದ್ರೆ ನಾವು ಅಂಚೆ ಕಚೇರಿ, ಅಂಚೆ ಇಲಾಖೆಯನ್ನು ಸಾಕ್ತಾ ಇದ್ದೀವಿ. ಗ್ರಾಮೀಣ ಅಂಚೆ ಪಾಲಕರು ಅಂಚೆ ಇಲಾಖೆಯನ್ನು ಸಾಕ್ತಾ ಇದ್ದಾರೆ. ನೀವೇ ಸೇರಿ ಇಲಾಖೆಯನ್ನ ಸಾಕ್ತಾ ಇದ್ದೀರಿ. ಯಾಕಂದ್ರೆ ಇಲ್ಲಿ ಭಾರತ ದೇಶದಲ್ಲಿ 1,55,000 ಅಂಚೆ ಕಚೇರಿಗಳಿವೆ. ಅಲ್ಲಿ ಇಲಾಖಾ ಅಂಚೆ ಕಚೇರಿಗಳು 25,000 ಮಾತ್ರ. ಎಲ್ಲಿಂದ ಹಣ ಬರ್ತದೆ ಅಂತ ಗೊತ್ತಾಗ್ತದೆ. ಮತ್ತೆ ಉಳಿದ 1,30,000 ಅಂಚೆ ಕಚೇರಿಗಳು ಈ ಗ್ರಾಮೀಣ ಅಂಚೆ ಕಚೇರಿಗಳು. ಒಂದು ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ಒಂದು ಮರ ಬೆಳಿಬೇಕಾದ್ರೆ ಆ ಮರಕ್ಕೆ ಬೇರೆ ಎಷ್ಟು ಅಗತ್ಯವೋ ಅಂಚೆ ಇಲಾಖೆಗೆ ಈ ಗ್ರಾಮೀಣ ಅಂಚೆ ಅಷ್ಟೇ ಫೌಂಡೇಶನ್. ಈಗಿನ ಪರಿಸ್ಥಿತಿಯಲ್ಲಿ ಅಂಚೆ ಇಲಾಖೆ ಇಲಾಖಾ ಸಿಬ್ಬಂದಿಗಳು ಅಂಚೆ ಇಲಾಖೆಯ ಬೇರುಗಳನ್ನು ಕತ್ತರಿಸ್ತಾ ಇದ್ದಾರೆ. ಈಗ ಬೇರುಗಳೇ ಇಲ್ಲ ಅಂದ್ಮೇಲೆ ಅಂಚೆ ಇಲಾಖೆ ನಡೆಯೋದು ಹೇಗೆ ಸರ್? ತಲೆ ಕೆಳಗಾಗಿ ಬೀಳ್ತದೆ, ತಲೆ ಕೆಳಗಾಗಿ ಬೀಳ್ತದೆ. ಯಾಕಂದ್ರೆ ಇಂದಿನ ಪರಿಸ್ಥಿತಿ ಅಂದ್ರೆ ಇದು ಈಗ ಬೇರುಗಳೆಲ್ಲ ಗ್ರಾಮೀಣ ಭಾಗದಿಲ್ಲ, ನಗರ ಭಾಗದಲ್ಲೆಲ್ಲ ಕೊಂಬೆಯಲ್ಲಿ ಹತ್ತಿ ಕೂತಿರೋರೆಲ್ಲ ಈಗ ಆರಾಮಾಗಿ ಹಣ್ಣುಗಳನ್ನು ತಿಂತಾ ಇದ್ದಾರೆ. ಅವರು ನಮ್ಮ ಶ್ರಮದವನ್ನು ಇದನ್ನು ತಿಂತಾ ಇದ್ದಾರೆ.
ಈಗ ಅಂಚೆ ಕಚೇರಿಗಳು ಪೇಟೆಯಲ್ಲಿರುವ ಅಂಚೆ ಕಚೇರಿಗೂ ಗ್ರಾಮೀಣ ಪ್ರದೇಶದಲ್ಲಿರುವ ಅಂಚೆ ಕಚೇರಿಗೆ ತುಂಬಾ ವ್ಯತ್ಯಾಸ ಇದೆ ಸರ್. ಹೌದು ಹೌದು ಹೌದು. ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಅಂಚೆ ಕಚೇರಿಗೆ ಅಲ್ಲಲ್ಲಿ ಬ್ಯಾಂಕುಗಳು ಇರುವುದಿಲ್ಲ. ಓಕೆ. ಈಗ 10 ವರ್ಷ ಹಿಂದೆ ಇಲ್ಲ 20 ವರ್ಷ ಹಿಂದೆ ಕಚೇರಿಗಳಲ್ಲಿ ಬರೀ ಪತ್ರಗಳ ವ್ಯವಹಾರ ಮಾತ್ರ ನಡೀತಿತ್ತು. ಓಕೆ. ಈಗ ಏನಾಗಿದೆ, ಅಂಚೆ ಕಚೇರಿಯಲ್ಲಿ ಪತ್ರಗಳ ವ್ಯವಹಾರ ನಡೆಯುದಿಲ್ಲ. ಈಗೇನಾಗಿದೆ, ಕರ್ತವ್ಯ ನೋಡ್ತಾ ಇಲ್ಲ. ಈಗ ಅಲ್ಲಿ ಲಾಭ ನೋಡ್ತಾ ಇದಾರೆ, ಇಲಾಖೆಯವರು ಲಾಭ ನೋಡ್ತಿದ್ರೆ. ಈಗ ಸರ್ವಿಸ್ ಮಾಡ್ತಾ ಇಲ್ಲ ಇಲಾಖೆ. ಈಗ SB ಕೊಟ್ಟಿದೆ, RD ಕೊಟ್ಟಿದೆ, TD ಕೊಟ್ಟಿದೆ, ಫಿಕ್ಸ್ಡ್ ಡೆಪಾಸಿಟ್, ಕರೆಂಟ್ ಬಿಲ್ ಇದೆಲ್ಲ ಕೊಟ್ಟಿದೆ. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ, ಒಂದು ಸಬ್ ಪೋಸ್ಟರ್ಸ್ ಅಲ್ಲಿ ಇಲ್ಲ ಹೆಡ್ ಪೋಸ್ಟರ್ಸ್ ಅಲ್ಲಿ ಪ್ರತಿಯೊಂದು ಬ್ರಾಂಚಿಗೆ SB RD ಒಂದು ಬ್ರಾಂಚಿಗೆ 1 ಜನ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ MO ಇದಕ್ಕೆಲ್ಲ 1 ಜನ, ಪ್ರತಿಯೊಂದು ಬ್ರಾಂಚಿಗೆ 1 ಜನ ಕೊಟ್ಟಿದ್ದಾರೆ. ಆದ್ರೆ ಬ್ರಾಂಚ್ ಆಫೀಸ್ ಅಲ್ಲಿ ಎಲ್ಲಾ ಕೆಲಸನೂ ಒಬ್ಬನೇ ಅಂಚೆ ಪಾಲಕ ಮಾಡ್ಬೇಕಾಗತ್ತೆ. ಅದ್ರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಅಂಚೆ ಪಾಲಕನಿಗೆ ಕೆಲಸ ಜಾಸ್ತಿ, ಯಾಕಂದ್ರೆ ಬ್ಯಾಂಕುಗಳಿಲ್ಲ. ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು, ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೆ ಇರ್ಬೋದು. ಅಂಚೆ ಕಚೇರಿ 5ನೇ ಒಂದು ಭಾಗ ಅಂತ ಹೇಳ್ಬೋದು. ಪ್ರತಿ ಪೇಟೆಯಲ್ಲೂ ಮಿನಿಮಮ್ 5 ಬ್ಯಾಂಕ್ ಇದ್ದೇ ಇರ್ತದೆ. ಎಸ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಅವ್ರು ಹೇಳ್ತಾ ಇದ್ರು ಒಂದಷ್ಟು ಬೇರೆ ಬೇರೆ ಸೇವೆಗಳನ್ನ ಇದಕ್ಕೆ ಜೋಡಿಸಿದ್ದಾರೆ. ಅದರ ಇಡೀ ಒಂದು ಭಾರ ಏನಿದೆ ಅದು ಗ್ರಾಮೀಣ ಭಾಗದ ಅಂಚೆ ಸೇವಕನ ಮೇಲೆ ಬರುತ್ತೆ. ಏನೆಲ್ಲ ಯೋಜನೆಗಳನ್ನ ಇದಕ್ಕೆ ಸೇರಿಸಿದ್ದಾರೆ? ಮೊದಲನೇ ಹೇಳ್ಬೇಕಂದ್ರೆ RPLI ಅಂತ ಹೇಳಿ ಒಂದು, ಅದು ನಮ್ಮ ಗ್ರಾಮೀಣ ಜನತೆಗಳು ಮಾತ್ರ ಮಾಡುವಂತದ್ದು, ಸಿಟಿ ಅವರು ಮಾಡ್ಲಿಕ್ಕಿಲ್ಲ. ಹಳ್ಳಿಯಲ್ಲಿ ಮಾತ್ರ ಮಾಡುವಂತದ್ದು ಇನ್ಸೂರೆನ್ಸ್ ಸ್ಕೀಮ್ ಅನ್ನು ಉಂಟು. ಅರ್ಬನ್ ಸಿಟಿ ಏರಿಯಾದವರಿಗೆ ಯಾರಿಗೂ ಇಲ್ಲ. ಅದನ್ನ ನಮ್ಮ ಮೇಲೆ ಟಾರ್ಗೆಟ್ ಅನ್ನು ಹೇರ್ತಾ ಇದ್ದಾರೆ, ನೀವು ಇಂತಿಷ್ಟು ಲಕ್ಷ ಮಾಡ್ಲೇಬೇಕು ಈ ರೀತಿಯಲ್ಲಿ ಮಾಡಿ. ಆದ್ರೂ ಕೂಡ ನಾವೆಲ್ಲರೂ ನಿಸ್ವಾರ್ಥವಾಗಿ ಬಂದವರಿಗೆಲ್ಲ ಮಾಡ್ತಾ ಇದ್ದೇವೆ. ನಾವು ಕೂಡ ಪ್ರಚಾರ ಮಾಡ್ತಾ ಇದ್ದೇವೆ. ನಮ್ಮ ಕೆಲಸ ಎಷ್ಟೇ ಇರಲಿ, ಕೆಲಸದ ಹೊರೆ ಇದ್ರೂ ಕೂಡ ಅದನ್ನು ನಾವು ನಿಷ್ಠೆಯಿಂದ ಮಾಡ್ತಾ ಇದ್ದೇವೆ. ಹೌದು. ಆದ್ರೂ ಕೂಡ ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಇದು ಲಾಸ್ ಅಂತ ಹೇಳಿ, ಅದೇ ರೀತಿ ಸುಕನ್ಯಾ ಸಮೃದ್ಧಿ ಇರ್ಬೋದು, ಅವುಗಳನ್ನು ಕೂಡ ನಾವು ತರ್ತಾ ಇದ್ದೇವೆ. ಅದಕ್ಕೆ ನಮ್ಮ ನಿಜವಾಗಿ ಸರ್ಕಾರದ ಯೋಜನೆಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೇವೆ. ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಸ್, ತಮ್ಮ ಹೆಸರೇನು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಮೇಡಮ್? ಹೊಸೂರಿಂದ ವಿದ್ಯಾ ಅಂತ. ವಿದ್ಯಾ ಅವರೇ, ಅಂಚೆ ಕಚೇರಿಯ ನೌಕರರ ಮುಷ್ಕರ ನಡೀತಾ ಇದೆ 7 ದಿನದಿಂದ. ಎಲ್ಲ ಅಂಚೆಯ ಚಟುವಟಿಕೆಗಳು ಸ್ಥಗಿತ ಆಗಿದೆ. ತಮ್ಮ ಅನಿಸಿಕೆ ಏನು ಈ ಬಗ್ಗೆ? ನನ್ನ ಫ್ರೆಂಡ್ ಒಬ್ಳು ಅಂಚೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅದ ಅವಳ ಕಷ್ಟ ನೋಡಿ ಬೇಜಾರಾಗಿ ಫೋನ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ದೈನಂದಿನ ಅವರ ಕೆಲಸ ಎಲ್ಲ ನೋಡ್ಬಿಟ್ಟು ರಿಟೈರ್ಮೆಂಟ್ ಆಗಿ ಮನೆಗೆ ಹೋಗ್ತಾ ಕನಿಷ್ಠ ಒಂದು ಮೊತ್ತ ಸಹಿತ ಅವರಿಗೆ ಸಿಗ್ತಾ ಇಲ್ಲ. ಕನಿಷ್ಠ ಮೊತ್ತ ಸಹಿತ ಅವರಿಗೆ ಸಿಗ್ತಾ ಇಲ್ಲ. ಅದು ಪಡಿಬೇಕಾದ್ರೂ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಅವರಿಗೆ ಡಿಪಾರ್ಟ್ಮೆಂಟ್ ಇಂದ ಸಪೋರ್ಟ್ ಯಾವ್ದು ಇರೋದಿಲ್ಲ. ಅಷ್ಟು ವರ್ಕ್ ಮಾಡಿರೋದ್ರಿಂದ ಕೂಡ ಅವರು ರಿಟೈರ್ಮೆಂಟ್ ಆಗಿ ಮನೆಗೆ ಹೋಗ್ತಾ ಆ ಒಂದು 50,000 ಏನೋ ಒಂದು ಅಮೌಂಟ್ ಕೊಡ್ಬೇಕಾದ್ರೂ ಕೂಡ ಅವರು ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದು ರಿಟೈರ್ಮೆಂಟ್ ಆಗಿ ಹೋಗೋರಿಗೆ ನಿಜವಾಗ್ಲೂ ಬೇಸರವಾಗ್ತದೆ. ಯಾಕಂದ್ರೆ ಅಷ್ಟು ವರ್ಷ ದುಡ್ದಿರ್ತಾರೆ, ಒಂದು ಕನಿಷ್ಠ ಮೊತ್ತ ಅವ್ರಿಗೆ ಸಿಗೋದನ್ನ ಸಪೋರ್ಟ್ ಮಾಡಿ ಕೊಡ್ಸೋದಿಲ್ಲ. ಅಷ್ಟು ಕೆಲಸ ಮಾಡಿರ್ತಾರೆ ಅವರು. ಅಂದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲದಿದ್ರೆ ಮಾತ್ರ ನಾವು ಹಣ ಕೊಡೋದು, ಗಟ್ಟಿಮುಟ್ಟಾಗಿದ್ರೆ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದು ಅಂದ್ರೆ ಏಜ್ ಆಗಿರ್ತದೆ, ಆಗ ಕಾಯಿಲೆಗಳು ಇರ್ತದೆ. ಆದ್ರೆ ಆ ಸರ್ಟಿಫಿಕೇಟ್ ಗೆ ಮತ್ತೆ ಪೇ ಮಾಡಿ ನಾವು ಹೋಗ್ಬೇಕಾಗ್ತದೆ. ಅದು ಅವರಿಗೂ ಗೊತ್ತಿರ್ತದಲ್ಲ. ಹೌದು ಹೌದು. ಎಸ್, ಓಕೆ, ಧನ್ಯವಾದಗಳು ವಿದ್ಯಾ ಅವರೇ, ಧನ್ಯವಾದಗಳು. ಓಕೆ, ಅವ್ರು ಹೇಳ್ತಾ ಇದ್ರು ಅಂದ್ರೆ ರಿಟೈರ್ಮೆಂಟ್ ಅಂದ್ರೆ ನಮ್ಮ ನಿವೃತ್ತಿಯ ಕಾಲದಲ್ಲಿ ಕೂಡ ನೆಮ್ಮದಿಯ ಬದುಕು ಅನ್ನುವಂಥದ್ದು ಇದ್ರಲ್ಲಿ ಇಲ್ಲ ಈ ಕೆಲಸದಲ್ಲಿ. ಯಾಕೆಂದ್ರೆ ಅದು ನನಗೆ ಗೊತ್ತಾಯ್ತು ಯಾರು ಅಂತೇಳಿ, ಅವ್ರ ಫ್ರೆಂಡು ನಮ್ಮ ಆನಗಳ್ಳಿ ಅಂತೇಳಿ ಒಂದು ಪೋಸ್ಟ್ ಮಾಸ್ಟರ್ ಇದ್ದಾರೆ. ಅವರಿಗೆ 65ರ ಹರೆಯದಲ್ಲಿದ್ದಾರೆ ಅವರು. ನಮಗೆ 65 ವರ್ಷ ರಿಟೈರ್ಮೆಂಟಿಗೆ. ಎಲ್ಲ 60 ವರ್ಷ ದುಡಿದ್ರು ಮತ್ತೆ 5 ವರ್ಷ ಜಾಸ್ತಿ ದುಡಿಸ್ಕೊಳ್ತಾರೆ ನಮ್ಮಲ್ಲಿ. ಅವರು ರಿಟೈರ್ಡ್ ಆಗೋ ಅಂದ್ರೆ ರಿಟೈರ್ಡ್ ಆಗ್ಲಿಲ್ಲ, ಇನ್ನು 1 ವರ್ಷ ಏನೋ ಇತ್ತು. ಅವರು VRS ಎನ್ನುವ, ನೀವು ಕೇಳಿರ್ಬೋದು, VRS ಸರ್ಕಾರನವನಿಗೆ. ನಮ್ಗೆ VRS ಅವರಿಗೆ ಕೊಡ್ಬೋದು, ಯಾರು ಡಿಪಾರ್ಟ್ಮೆಂಟ್ ಅವರಿಗೆ. ನಮ್ಗೆ VRS ಕೊಡುದು 65 ವರ್ಷದ ಒಳಗಿನವರಿಗೆ VRS ಕೊಡ್ಬೇಕಿದ್ರೆ ಅದು ಮೆಡಿಕಲ್ ಸರ್ಟಿಫಿಕೇಟ್. ಯಾರದ್ದು? ಡಿಸ್ಟ್ರಿಕ್ಟ್ ಸರ್ಜನ್ ಇಂದ ಮೆಡಿಕಲ್ ಸರ್ಟಿಫಿಕೇಟ್ ಆಗುತ್ತೆ. ನನ್ನ ಆರೋಗ್ಯ ಅದಕ್ಕೆ ಅವರು ಅವರ ಫ್ರೆಂಡ್ ಅವ್ರ ಹತ್ರ ಹೇಳಿರ್ಬೇಕು. ಆ ರೀತಿಯಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಆ ರೀತಿ ಜಿಲ್ಲಾ ಸರ್ಜನ್ ಅವರ ಸರ್ಟಿಫಿಕೇಟ್ ನ ಅಗತ್ಯ ಇದೆ, ಇಲ್ಲದಿದ್ರೆ ಆಗುದಿಲ್ಲ. ಓಕೆ, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ
ಕರೆ ಕಟ್ಟಾಯ್ತು. ನಾನು ಆಗ ಕೇಳ್ತಾ ಇದ್ದೆ ಏನೆಲ್ಲ ಯೋಜನೆಗಳು ಇದಕ್ಕೆ ಜೋಡಣೆ ಆಗಿದೆ ಅನ್ನುವಂಥದ್ದು. ಬೇರೆ ಯಾವುದೆಲ್ಲ ಯೋಜನೆಗಳನ್ನು ಜೋಡಿಸಿದ್ದಾರೆ ಈಗ? PLI ಗಳನ್ನು ಕೂಡ ಮಾಡುವಂತದ್ದು ಈಗ ನಮ್ಮ ಎಲ್ಲ ಕಡೆ ಬಂದಿದೆ. ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅಂತ ಹೇಳಿ ಅದನ್ನ ನಾವು ಅರೆ ಸರ್ಕಾರಿ ನೌಕರಿಗೆ ಅವರಿಗೆಲ್ಲ ಸಂಧ್ಯಾ ಸುರಕ್ಷೆ ಯೋಜನೆಗಳನ್ನು ನಾವು ಮನೆ ಮನೆಗೆ ತಗೊಂಡೋಗಿ ಇದು ಮಾಡ್ತೀವಿ. ವಿಧವಾ ವೇತನಗಳು, ಎಲ್ಲಾ ಸರ್ಕಾರಿ ಪಿಂಚಣಿಗಳು, ಸರ್ಕಾರಿ ಪಿಂಚಣಿಗಳು ಅಂತ ಹೇಳಿದ್ರೆ ಎಲ್ಲದೂ ಬರ್ತದೆ. ಹ್ಯಾಂಡಿಕ್ಯಾಪ್ಗಳು ಇರ್ಬೋದು, ಯಾವುದೇ ಇರ್ಬೋದು, ಅದನ್ನ ನಾವು ಮನೆ ಮನೆಗೆ ತಗೊಂಡೋಗಿ ಕೊಡಬೇಕು. ಈಗ ಏನು ಅಂತ ಹೇಳಿದ್ರೆ ಆ ಮನಿ ಆರ್ಡರ್ನೆಲ್ಲ ಕೈದು ಮಾಡ್ತೇವೆ, ಅಕೌಂಟಿಗೆ ಬರ್ತದೆ ಅನ್ನುವಂತ ಹೊಸ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಗ್ರಾಮೀಣ ಜನತೆಯ ಕಷ್ಟವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಎಲ್ಲರಿಗೂ ಅಕೌಂಟ್ ಮಾಡಿದ್ರೆ ಅವನ ಮನೆಯಿಂದ ಒಂದು ಆಫೀಸಿಗೆ ಎಷ್ಟು ಕಿಲೋಮೀಟರ್ ಇರ್ತದೆ, ಅವ ಹೋಗುವುದು ಹೇಗೆ, ಅದನ್ನ ಸ್ವೀಕರಿಸೋಣ. ಓಕೆ, ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರಿಗೆ? ನಾನು ಕಟ್ಪಾಡಿಯಿಂದ ಪ್ರೇಮ ಮಾತಾಡೋದು. ಪ್ರೇಮ ಅವರೇ ಹೇಳಿ, ಅಂಚೆ ಇಲಾಖೆಯ ನೌಕರರ ಮುಷ್ಕರ ನಡೀತಾ ಇದೆ, ತಮ್ಮ ಅನಿಸಿಕೆ ಏನು ಈ ಬಗ್ಗೆ? ಹೌದು ಸರ್, ಇಲಾಖೇತರ ನೌಕರೀಗ ಮುಷ್ಕರ ಮಾಡುವಾಗ ಬಂದ ಪತ್ರಗಳನ್ನು ಇನ್ನು ಅವರು ಮುಷ್ಕರ ಬಿಟ್ಟು ಕೆಲಸಕ್ಕೆ ಜಾಯಿನ್ ಆಗುವಾಗ ಅವರೇ ಕೊಡ್ಬೇಕಾ ಅಥವಾ ಇಲಾಖೆ ನೌಕರರು ಈಗ ತಲುಪಿಸ್ತಾ ಇದ್ದಾರಾ ಏನು ಅಂತ. ಒಳ್ಳೆಯ ಕರೆ. ಎಸ್, ಓಕೆ, ಧನ್ಯವಾದಗಳು ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಇದು ಒಳ್ಳೆಯ ಕರೆ. ಯಾಕಂದ್ರೆ ಈಗ ನಾವು 7 ದಿನ ಆಯ್ತು, ನಾಳೆ 8, 10, 15, 26 1 ತಿಂಗಳಾಗ್ಬೋದು. ಇಲ್ಲಿ ಯಾರು ವರಿಷ್ಠರಿದ್ದಾರೆ SP ಅವ್ರು ಏನಾದ್ರೂ ಅವರ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇವರು ಮೇಲಧಿಕಾರಿಗಳು. ನಾನು ಇಲ್ಲೊಂದು ಕೇಳ್ಬೇಕು, ಯಾಕಂದ್ರೆ ನಿಮ್ಮನ್ನ ಹೇಗೂ ಕೂಡ ಜೋಡಿಸಿಕೊಳ್ತಾ ಇರುವಂತದ್ದು ಜೀತದಾಳುವಿನಾಗಿ. ಹಾಗಾಗಿ ನೀವು ಎಲ್ಲರೂ ಆಸೆ ಬಿಟ್ಟು ಈಗ ಮುಷ್ಕರ ಕೂತಿದ್ದೀರಿ. ಹೌದೌದು, ನಮ್ಗೆ ಆಸೆ ಇಲ್ಲ, ಏನು ಆಸೆ ಇಲ್ಲ ನಮ್ಗೆ, ಏನಿಲ್ಲ. ಅಲ್ಲ, ಇವಾಗ ಕೆಲಸದ ಆಸೆ ಅನ್ನೋದಕ್ಕಿಂತ ನಮ್ಮ ಮೂಲಭೂತ ಹಕ್ಕನ್ನು ನಾವು ಕೇಳ್ತಿದ್ದೇವೆ ಹೊರತು ಬೇರೆ ಏನೂ ಅಲ್ಲ. ಕೆಲಸವು ಎಲ್ಲರಿಗೂ ಬೇಕೇ, ಬದುಕಲಿಕ್ಕೆ ಕೆಲಸ ಬೇಕು. ಅಲ್ಲ, ಇದನ್ನು ಪರಿಗಣಿಸಬಹುದಾ? ಯಾಕಂದ್ರೆ ಈ ಹಿಂದೆ ಡಾಕ್ಟರ್ಸ್ಗಳು ಈ ರಾಜ್ಯದಲ್ಲಿ ಮುಷ್ಕರ ಮಾಡಿದಾಗ ನಮ್ಮ ಆರೋಗ್ಯ ಮಂತ್ರಿ ಅವರು ನೇರವಾದಂತ ಧಮಕಿಯನ್ನು ಹಾಕಿಬಿಟ್ರು ಅವರಿಗೆ. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆರೋಗ್ಯ ಮಂತ್ರಿ. ಈಗ ನೋಡಿ, ಡಾಕ್ಟರ್ಸ್ ನೀವು ಸುದ್ದಿ ಬಂದ್ರೆ ಅವರಿಗೆ ಈಗ ಗ್ರಾಮೀಣದಲ್ಲಿ ಕೆಲಸ ಮಾಡುವಂತಹ ಡಾಕ್ಟರ್ಸ್ಗೆ ಎಕ್ಸ್ಟ್ರಾ ಹಣವನ್ನು ಕೊಡ್ತಾ ಇದ್ದಾರೆ ಗವರ್ಮೆಂಟ್. ಅದೇ ನಾವು ಗ್ರಾಮೀಣದಲ್ಲಿ ಕೆಲಸ ಮಾಡುವವನು ಸಂಬಳವನ್ನು ಕಡಿತ ಮಾಡ್ತಾ ಇದ್ದಾರೆ ಇವರು. ಅದು ಎಲ್ಲಿಯವರೆಗೆ ಒಂದು ವ್ಯತ್ಯಾಸವನ್ನು ನೋಡಿ. ಗ್ರಾಮೀಣದಲ್ಲಿ ಕೊಡ್ತಾರೆ, ನಾವು ಮಾಡ್ತಾ ಇದ್ದೇವಲ್ಲ, ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೇವಲ್ಲ, ಹಾಗೆ ನಮಗೆ ಕೂಡ ಸರಿಯಾದ ಸಂಬಳವನ್ನು ಕೊಡಬಹುದಲ್ಲ. ಈಗ ನಾವು ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ಲಿಕ್ಕಿದ್ದೇವೆ. ವೀಕ್ಷಕರು, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.